ಮಂಗಳೂರಿನ ಬಿಜೈ ಕಾಪಿಕಾಡ್ನಲ್ಲಿರುವ ಶ್ರೀ ಗುರು ವೈದ್ಯನಾಥ ಶ್ರೀ ದೇವಿ ಚಾಮುಂಡೇಶ್ವರಿ ದೈವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶ್ರೀ ಗುರು ವೈದ್ಯನಾಥ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯದಲ್ಲಿ ನವೀಕರಣ ಪ್ರಯುಕ್ತ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಶ್ರೀ ದೇರೆಬೈಲ್ ವಿಠಲದಾಸ ತಂತ್ರಿಯವರ ಪೌರೋಹಿತ್ಯದಲ್ಲಿ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಕ್ಷೇತ್ರಡು ಮಸ್ತ್ ಅಭಿವೃದ್ಧಿದ ಕಾರ್ಯಕ್ರಮ ನಡತೊಂದುಂಡು. ನಮಕ್ ಮಾತ ಗೊತ್ತಿತ್ತಿಲ್ಲ ಕನೆ ಈ ಕ್ಷೇತ್ರಡು ದೈವಸ್ಥಾನ ಆಂಡಲ ದೇವಸ್ಥಾನದ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಬೊಕ್ಕ ದೇವಸ್ಥಾನಡು ನಡಪಂದಿನಂಚಿನ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಈ ದೇವಸ್ಥಾನಡು ನಡತುಂಡು. ಐಕ್ ನಮ್ಮ ಈ ಕ್ಷೇತ್ರದ ದೈವದ ಒಂಜಿ ಕಾರ್ಣಿಕ ಕಾರಣ ಅಂದ ಏನ ನಂಬ ಇಂಚಿನ ಕೆಲಸಕ್ಕೂ ನಮ್ಮ ದಾಪನ ಎಂಚ ಕಾರ್ಯಕ್ರಮ ನಿರೂಪಣೆ ಅಣ್ಣೆ ಬಣ್ಣನ ಶಕ್ತಿ ಇಂಚಿನ ಸಾಮರ್ಥ್ಯ ನಮ್ಮ ದಾಪನ ಚಾಕ್ರಿನ ಮಲ್ಪಕ ಆ ದೈವಲ ದೇವೇರ್ಲ ಸೇರಿದು ನಮ್ಮನ್ನ ಮಾತ ಎಡ್ಡೆ ಮಲ್ಪಡು ಎಡ್ಡೆ ಕಾರ್ಯ ಜೈದ ಎರಡಲ ಖುಷೀಟ್ ನಮ್ಮ ಮಾತೆಗಳ ಎಡ್ಡೆನೇ ಬಯಸಗ 10 ರೂಪಾಯಿ ಗುರುನಾಯಕಲ ಲಕ್ಷ ರೂಪಾಯಿ ಗುರುನ ಎಡ್ಡೆಗೆ ಬಯಸಗ ಕೈತಾಳಿತ ನಾಯಕಲ ಎಡ್ಡೆಗೆ ಬಯಸಗ ಮಲ್ಲ ಭಾಗ್ಯ ಆರೋಗ್ಯ ಭಾಗ್ಯ ಅವು ಆರೋಗ್ಯ ಇತ್ತಂಡ ದನ ಪಕ್ಕ ಧಾನ್ಯ ಒಂದು ರಟ್ಟಲ ಆಟೋಮೆಟಿಕ್ ಅಲ್ಲಿ ಬರ್ಕೊಂಡು ಅನ್ನದವರ ಮಲ್ಲ ಕ್ಷೇತ್ರ 1997 ಬ್ರಹ್ಮಕಲಶ ಆಂಡ್ 5 ಪಕ್ಕ 2004 ಸಭೆಡು ಕಲ್ಲದ ಬ್ರಹ್ಮಕಲಶ ಆಂಡ್ 5 ಪಕ್ಕ 2000 ಸಭೆಡು 2007 ಸಭೆಡು ನಾಗದೇವನ ಸಾನ್ನಿಧ್ಯ ಆಂಡ್ 2000 ಸಭೆಡು ಮಾರ್ಚ್ 23 ತಾರೀಕಿಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವ ಆಂಡ್ 5 ಪಕ್ಕ 2015 ಸಭೆಡು ಧನ್ವಂತರಿ ಯಾಗ ಆಂಡ್ ನನ್ನ 2010 ಸಭೆ ಪ್ರತಿ 4 ವರ್ಷದ ಗ್ಯಾಪುಡು ಮಲಬಲ್ಲ ಕೆಲಸಗಳು ಈ ಜಾಗಡ ಆವೊಂದುಂಡು. ಈ ಸಂದರ್ಭ ಶ್ರೀ ಗುರು ವೈದ್ಯನಾಥ ಶ್ರೀದೇವಿ ಚಾಮುಂಡೇಶ್ವರಿ ದೇವಸ್ಥಾನದ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು, ಜೀರ್ಣೋದ್ಧಾರ ಸಮಿತಿ ಹಾಗೂ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ 24/7 ಮಂಗಳೂರು.